ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈಗಾಗಲೇ ಆನ್ಲೈನ್ ತರಗತಿಗಳನ್ನು ಆರಂಭಿಸಿದೆ. ಸರ್ಕಾರ ಆನ್ಲೈನ್ ತರಗತಿಗೆ ಉತ್ತೇಜನ ನೀಡಬೇಕು ಅಂತ ಹೇಳ್ತಾ ಇದ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ್ತವ ಸ್ಥಿತಿ ಬೇರೆಯೇ ಇದೆ. ಇದಕ್ಕೊಂದು ಉದಾಹರಣೆ ಈ ಸ್ಟೋರಿ ಬರ್ತಾ ಇದೆ ನೋಡಿ. ಕಲಿಕೆಯಲ್ಲಿ ಮುಂದಿರುವ ಈ ಬಾಲಕನ ಹೆಸರು ವರುಣ್. ಕಡಬ ತಾಲೂಕಿನ ಕೋಡಿಂಬಾಳ ಗ್ರಾಮದ ದೊಡ್ಡಕೊಪ್ಪ ನಿವಾಸಿ. ಎಲ್ಲ ವಿದ್ಯಾರ್ಥಿಗಳಂತೆ ತಾನು ಕಲಿತು ತನ್ನ ಕುಟುಂಬಕ್ಕೆ ಅನಾರೋಗ್ಯ ಪೀಡಿತ ತಂದೆಗೆ ಆಸರಿಯಾಗಬೇಕು ಎಂಬುದು ಈತನ ಅಭಿಲಾಷೆ. ಆದರೆ ತನ್ನ ಕುಟುಂಬದ ಬಡತನ ಇದಕ್ಕೆ ಆಸ್ಪದ ನೀಡುತ್ತಿಲ್ಲ. ವರುಣ್ ತಂದೆ ಮೋನಪ್ಪ ಕುಂಬಾರರು ಮೊದಲೇ ಅನಾರೋಗ್ಯ ಪೀಡಿತರು. ತಾಯಿ ಬೀಡಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ತಂಗಿಯೋರ್ವರು 8ನೇ ತರಗತಿ ಓದುತ್ತಿದ್ದಾರೆ. ಬಡತನದಲ್ಲಿ ದಿನದೂಡುತ್ತಿರುವ ವರುಣ್ ಮನೆಯಲ್ಲಿ ಆನ್ಲೈನ್ ತರಗತಿ ಬೇಕಾದ ಒಂದು ಟಿವಿಯಾಗಲಿ ಸ್ಮಾರ್ಟ್ಫೋನ್ ಆಗಲಿ ಇಲ್ಲ. ಇಷ್ಟು ಮಾತ್ರವಲ್ಲದೆ ಇವರ ವಾಸಕ್ಕೆ ಒಂದು ಸರಿಯಾದ ಮನೆಯಾಗಲಿ ಶೌಚಾಲಯವಾಗಲಿ ಇಲ್ಲ. ಎಲ್ಲ ಮಕ್ಕಳು ಟಿವಿ, ಮೊಬೈಲ್ ಮೂಲಕ ಶಿಕ್ಷಣ ಪಡೆಯುತ್ತಿರಬೇಕಾದರೆ ಈ ಮಕ್ಕಳು ಮತ್ತು ಇವರ ಪೋಷಕರು ತಮ್ಮ ಭವಿಷ್ಯದ ಬಗ್ಗೆ ಚಿಂತೆಯಲ್ಲಿದ್ದಾರೆ. ಮೊಬೈಲ್ ಇಲ್ಲ, ಇದು ಕಂಪ್ಯೂಟರ್ ಇಲ್ಲ, ಟಿವಿ ಇಲ್ಲ, ಅದೇ ಸಮಸ್ಯೆ. ಕರೆಂಟ್ ಸಮಸ್ಯೆ ಉಂಟು. ಇದು ಟಿವಿ ಇಲ್ಲ, ಮೊಬೈಲ್ ಇಲ್ಲ, ಕಂಪ್ಯೂಟರ್ ಇಲ್ಲ. ನಾವು ಹೇಗೆ ಕಲಿಯೋದು? ನಾನೀಗ 9th ಓದ್ತಿದ್ದೇನೆ, ಇನ್ನು 10th. ಸರ್ಕಾರಿ ಶಾಲೆ ಕಡಬದಲ್ಲಿ ಉಂಟು. ತಂದೆ ಬಿದ್ದು ತಂದೆಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ತಾಯಿ ಬೀದಿ ಕಟ್ಟುದು. ನಾನು ಹೀಗೆ ಅಡಿಕೆ ಸುಲಿಗೆ ಹೋಗ್ತಿದ್ದೆ. ಹಾಗೆ ಜೀವನ ನಡೆಸ್ತಿದ್ವಿ ಇಷ್ಟರವರೆಗೆ. ನಮಗೆ ತಂದೆಗೆ 2 ಜನ ಮಕ್ಕಳು, ನಾನು ಮತ್ತು ನನ್ನ ತಂಗಿ. ಅವಳಿನ್ನ 8ನೇ. ಆನ್ಲೈನ್ ಕ್ಲಾಸ್ ಆಗ್ತುಂಟು. ನನ್ನ ಸ್ನೇಹಿತರು ಕೂಡ ಆನ್ಲೈನ್ ಕ್ಲಾಸಲ್ಲಿ ಕಲಿತಿದ್ದಾರೆ. ನನಗೆ ಕೂಡ ಅವಕಾಶ ಆಗಬೇಕು. ನನಗೆ ಕೂಡ ನನ್ನ ಸ್ನೇಹಿತರಾಗೆ ಕಲೀಲಿಕ್ಕೆ ಇಷ್ಟ ಉಂಟು. ಆದರೆ ಈಗ ಈ ಬಡತನದಿಂದ ನನಗೆ ಓದಲಿಕ್ಕೆ ಆಗ್ತಿಲ್ಲ ಅಷ್ಟೊಂದು. ನಾನು ಹುಟ್ಟುವ ಮುಂಚೆಲೇ ನನ್ನ ತಂದೆಗೆ ಈ ಪರಿಸ್ಥಿತಿ ಆಗಿದೆ. ತಾಯಿ ಬೀದಿ ಕಟ್ತಿದ್ದಾರೆ. ಹಾಗೆ ನನಗೆ ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತುಂಟು. ನಮಗೆ ದೊಡ್ಡ ಸವಾಲಾಗಿದೆ. ಮತ್ತು ಟಾಯ್ಲೆಟ್ ಕೂಡ ಸಮಸ್ಯೆ ಉಂಟು. ನಮಗೆ ಎಲ್ಲ ವಿಷಯಕ್ಕೂ ಬೇರೆಯವರ ಮನೆಯಿಂದ ಆಶಿಸುವ ಅಗತ್ಯ ಇದೆ ನಮಗೆ. ಒಟ್ಟಿನಲ್ಲಿ ಸರ್ಕಾರವು ಗ್ರಾಮೀಣ ಭಾಗದ ಈ ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮೀಣ ಭಾಗದ ಮಕ್ಕಳ ಭವಿಷ್ಯದ ಕುರಿತಾಗಿಯೂ ಚಿಂತಿಸಬೇಕಾಗಿದೆ. ಮಾತ್ರವಲ್ಲದೆ ಸಹೃದಯ ದಾನಿಗಳು ಈ ಕುಟುಂಬಕ್ಕೆ ನೆರವು ನೀಡುವ ಮೂಲಕ ಈ ಮಕ್ಕಳ ಬಾಳಿಗೆ ಬೆಳಕಾಗಬೇಕಿದೆ. ಅನಿಶ್ V4 ನ್ಯೂಸ್, ಪುತ್ತೂರು.